ಮಂಗಳೂರಿನ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಎಂಆರ್ಪಿಎಲ್ ಟೌನ್ಶಿಪ್ನ ಎಂಎಆರ್ಸಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತರಾದ ತುಳಸಿ ಗೌಡ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ತುಳಸಿ ಗೌಡ ಅವರು ಮಕ್ಕಳು ಗಿಡ ನೆಡುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಾ ಗಿಡ ನೆಡೋದು, ಗಿಡ ಅಂದರೆ ಒಂದು 30-40 ಜಾತಿ ಗಿಡನಾದ್ರೂ ನಾನು ನೆಡ್ತಿ ಕಾಡಿನಲ್ಲಿ ನೆಡುಕ. ಈ ಮಕ್ಕಳಿಗೆಲ್ಲ ಹೇಳ್ತಿ, ಶಾಲಿ ಹುಡುಗ್ರಿಗೆ ನೀವು ನೆಡಿ, ನನ್ನಂಗೆಯ ಈ ದೊಡ್ಡವ್ರಿಗೆಲ್ಲರಿಗೂ ಬೇಡ, ಅವ್ರಿಗೆ ಗೊತ್ತಿತ್ತು. ಶಾಲಿ ಹುಡುಗರು ಎಲ್ಲರೂ ಗಿಡ ನೆಡಿ. ಈಗ ನಾವು ಒಬ್ಬಳೆಲ್ಲ ನೀವು ನೆಡಿ, ಶಾಲಿಗೆ ಹೋಗ್ತಿರಲ್ಲ ಮಾಯ್ತಾರ ಹುಡುಗ ಎಲ್ಲ ಗಿಡ ತಂದು ಕೊಡೋದು, ನೆಡಿ, ನಿಮ್ಗೆ ಒಳ್ಳೇದಬೇಕು ನನ್ನಂಗೆಯ. ತದಬಳಿಕ ಕರ್ನಾಟಕ ಅರಣ್ಯ ಇಲಾಖೆಯ ಡಿಸಿಎಫ್ ಡಾಕ್ಟರ್ ವೈ ದಿನೇಶ್ ಕುಮಾರ್ ಅವರು ಮಾತನಾಡಿ, ಪದ್ಮಶ್ರೀ ತುಳಸಿಗೌಡ ಅವರು ಅರಣ್ಯ ಇಲಾಖೆಗೆ ಗೌರವ ತಂದುಕೊಟ್ಟಿದ್ದಾರೆ. ನರ್ಸರಿ ಮೂಲ ಹೆಜ್ಜೆಯಾಗಿದೆ. ಅನನ್ಯ ಸೇವೆ, ತ್ಯಾಗ ಕೊಡುಗೆ ನೀಡಿದೆ. ಅರಣ್ಯ ಸಂರಕ್ಷಣೆಗೆ ಎಂಆರ್ಪಿಎಲ್ ಮಹತ್ತರ ಕೊಡುಗೆ ನೀಡಿದೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಹೇಳಿದರು. ಎಂಆರ್ಪಿಎಲ್ ಅಲ್ಲಿ ಐ ಕೆನಾಟ್ ಎಕ್ಸ್ಪೆಕ್ಟ್ ಎ ಬೆಟರ್ ಡೇ ಆಫ್ ದಿಸ್ ಡೇ ಅಂತಂದ್ರೆ ಇನ್ ದ ಸೆನ್ಸ್ ನಿಜವಾದ ಅರ್ಥಪೂರ್ಣವಾದ ಒಂದು ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಷನ್. ಯಾಕೆಂದ್ರೆ ವಿ ಆರ್ ಅಹೆಡ್ ಆಫ್ ಒನ್ ಡೇ ಒಂದು ರೀತಿಯಲ್ಲಿ. ಸೆಕೆಂಡ್ ಇಂಪಾರ್ಟೆಂಟ್ ಅಕೇಶನ್ ಅಂತಂದ್ರೆ ನಿಜವಾದ ಎನ್ವಿರಾನ್ಮೆಂಟ್ ಡೇಗೆ ಸೂಕ್ತವಾದ ವ್ಯಕ್ತಿಯನ್ನೇ ನಾವು ಇವತ್ತು ಗೌರವಿಸ್ತಾ ಇದ್ದೀವಿ. ಸೊ ಹಾಗಾಗಿ ಎಂಆರ್ಪಿಎಲ್ಗೆ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೇನೆ. ಅಮ್ಮ, ನಿಮ್ಮ ಆಶೀರ್ವಾದದೊಂದಿಗೆ, ತುಳಸಿ ಅಮ್ಮ ನಿಮ್ಮ ಆಶೀರ್ವಾದದೊಂದಿಗೆ ಈ ಒಂದು ಅರಣ್ಯ ಇಲಾಖೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅರಣ್ಯ ಇಲಾಖೆಗೆ ಒಂದು ಗೌರವ ತಂದುಕೊಟ್ಟವರು ಅಮ್ಮ ಅವರು. ನಾನು ಅಮ್ಮವ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿರಲಿಲ್ಲ, ಯಾಕೆಂದ್ರೆ ನಾನು ಪ್ರೊಫೆಷನಲ್ ಸ್ಟಾರ್ಟ್ ಮಾಡಿದ್ದು ಮಂಗಳೂರಲ್ಲೇ. ಆದರೂ ಸಹ ಲಾಸ್ಟ್ ಟೈಮ್ ಅವರು ಬಂದಾಗ, ಮಂಗಳೂರಿಗೆ ಬಂದಾಗ ನಾನು ಅವರೊಟ್ಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನನಗೆ ಎಕ್ಸಾಮಿನೇಷನ್ ಡ್ಯೂಟಿ ನಾನೇ ಮಾಡಬೇಕಾದ್ರಿಂದ ಅವತ್ತು ನಾನು ಮಿಸ್ ಮಾಡಿಕೊಂಡೆ. ಇವತ್ತು ಐ ಡೋಂಟ್ ವಾಂಟೆಡ್ ಟು ಮಿಸ್ ಆಲ್ಸೋ. ಸೊ ಇವತ್ತು ನನಗೊಂದು ಅಕೇಶನ್ ಸಿಕ್ತು, ಅದು ಎಂಆರ್ಪಿಎಲ್ ಒದಗಿಸ್ಕೊಟ್ಟಿದೆ. ಜೀವ ವೈವಿಧ್ಯ ತಜ್ಞರಾದ ಎಂ ದಿನೇಶ್ ನಾಯಕ್ ಅವರು ಮಾತನಾಡಿ, ಮರಗಿಡಗಳನ್ನು ಬೆಳೆಸುವ ಕೆಲಸ ಆಗಬೇಕು. ಪರಿಸರ ಸಂರಕ್ಷಣೆಗಾಗಿ ವಿವಿಧ ಗಿಡಗಳನ್ನು ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು. ಒಂದೇ ಮಾತರಂ ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ಲ? ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ ಒಂದೇ ಮಾತರಂ ಅಂತೇಳಿ. ಭಾರತ ಮಾತೆಯನ್ನು ಸಸ್ಯ ಶ್ಯಾಮಲೆಯಾಗಿ ಮಾಡಿದಂತ ಒಂದು ದೇಶ ಅಂತ ಹೇಳಿದ್ರೆ ಇಂಡಿಯಾ ಮಾತ್ರ, ನಮ್ಮ ಭಾರತ ದೇಶ ಮಾತ್ರ. ಸಸ್ಯ ಶ್ಯಾಮಲಾಂ ಒಂದೇ ಮಾತರಂ. ಭಾರತ್ ಮಾತಾಕಿ ಮಕ್ಕಳೇ ಜೈ ಹೇಳಿ. ಭಾರತ ಮಾತೆಯನ್ನು ತಾಯಿಯ ರೂಪದಲ್ಲಿ ಹೇಳ್ತಾರೆ. ಮದರ್ ಇಂಡಿಯಾ ಅಂತ ಹೇಳ್ತಾರೆ, ಮದರ್ ಜಪಾನ್ ಅಂತ ಹೇಳ್ತಾರೆ. ಯಾರಾದ್ರು ಮದರ್ ಅಮೇರಿಕಾ ಅಂತ ಹೇಳ್ತಾರ? ಇಲ್ಲ, ಭಾರತ ದೇಶವನ್ನು ಮಾತ್ರ ತಾಯಿಯ ರೂಪದಲ್ಲಿ. ಭಾರತ್ ಮಾತಾಕಿ ಜೈ. ನೋಡಿ, ಒಂದೇ ಮಾತರಂ. ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ ಒಂದೇ ಮಾತರಂ. ಸಸ್ಯ ಶ್ಯಾಮಲದ ತಾಯಿ ಅಂತೇಳಿ. ಮತ್ತೆ ಇದೊಂದು ಹೂ ಗೊತ್ತುಂಟ ನಿಮ್ಗೆ? ಜಗತ್ತಿನಲ್ಲಿ ಅತಿ ಪ್ರಸಿದ್ಧ, ಈಗ ಹೈಲಿ ಎಂಡೇಂಜರ್ಡ್ ಅನ್ನು ನಾಶದಂಚಿನಲ್ಲಿದೆ. ಇದರ ಒಂದು ಬೀಜ ಕೊಡಿ ಅಂತ ಹೇಳೊಬ್ರು 1 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಗೌರಿ ಹೂ, ನೆನಪಿರಲಿ ಮಕ್ಕಳೇ. ಇದರಲ್ಲಿ ಕಾಂಪಿಟೇಷನ್ ನಿಂತು ಅಮೆರಿಕಕ್ಕೆ $1000 ಎಲ್ಲ ಸಿಗ್ತಾ ಉಂಟು. ಪುತ್ತೂರಿನವರು ಅವರಿಗೆಲ್ಲ ನನ್ನ ಹತ್ರ ಬಂದಲ್ಲಿ ಕಲ್ತ್ಕೊಂಡೋಗಿ. ರಿಫೈನರಿ ನಿರ್ದೇಶಕರಾದ ಸಂಜಯ್ ವರ್ಮಾ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆಗೆ ಮೊದಲ ಆದ್ಯತೆಯನ್ನ ನೀಡಿದೆ. ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. MRPL is also marching ahead in this direction. We have already taken various steps, various projects to minimize the impact of our economic activity on the environment. MRPL is developing various projects in its vicinity, and the percentage of green belt we are trying to increase beyond compliance, thereby looking towards a better carbon sink, and we are targeting around 11,000 tons of a carbon sink because of this green belt activity which we are trying to take it up. Just to add on over here, that MRPL has already announced and work is going on a biodiversity park in our Mashiland area, which in couple of years it has taken a bit setback because of the COVID issues, but in couple of years a lush green biodiversity park is likely to be developed in our Mashiland. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ವೆಂಕಟೇಶ್ ಅವರು ವಹಿಸಿ ಮಾತನಾಡಿ,
ಪರಿಸರ ಸಂರಕ್ಷಣೆಯಲ್ಲಿ ಎಂಆರ್ಪಿಎಲ್ ಅವಿರತವಾಗಿ ಕೆಲಸ ಮಾಡುತ್ತಿದೆ. ಪದ್ಮಶ್ರೀ ತುಳಸಿಗೌಡ ಅವರು ಪ್ರತಿಯೊಬ್ಬರಿಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದು ಹೇಳಿದರು. ಒಂದು ಇಷ್ಟು ದೊಡ್ಡ ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ. ಇಟ್ ಬಿಕಮ್ಸ್ ಈವನ್ ಮೋರ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ to do what is necessary to be done, to be transparent, to be upfront, do something more than what stipulation is. ಈ ನಿಟ್ಟಿನಲ್ಲಿ ಒಂದು ಹೆಗ್ಗಳಿಕೆ ಅಂದರೆ 350-400 ಎಕರೆ ಗ್ರೀನ್ ಬೆಲ್ಟ್ ಇದೆ. ಅದು ಸ್ಟಿಪ್ಯುಲೇಷನ್. ಅದು ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಫಾರ್ 1600 acre we require to have 33% green belt. ಅಷ್ಟೇ ಅಲ್ಲದೆ ಅದನ್ನು ಸಾಕಿ ಅದನ್ನು ಬೆಳೆಸಿ ಇನ್ನೂ, ಆಸ್ ಅವರ್ DR was mentioning, we have embarked upon a prestigious project, 2 projects. One is eco park in the land what we have, and another ambitious project by Forest Department, developing mangrove at nearly 400 acres land. ಪರಿಸರ ಸಂರಕ್ಷಣೆಯ ಕುರಿತು ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಿದ್ದು, ಇದರಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಗಣ್ಯರು ವಿತರಿಸಿದರು. ಈ ವೇಳೆ ಕೆಎಸ್ಪಿಸಿಬಿ ಪರಿಸರ ಅಧಿಕಾರಿ ಕೆ ಕೀರ್ತಿಕುಮಾರ್, ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ BHV ಪ್ರಸಾದ್, ರಿಫೈನರಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ SP ಕಾಮತ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ತದಬಳಿಕ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಣ್ಯರು ಗಿಡ ನೆಟ್ಟರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.